ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗದ್ದೆಯಲ್ಲಿ ನಡೆದ ಪುತ್ತೂರು ಕೋಟಿ ಚೆನ್ನಯ್ಯ ಕಂಬಳ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬರೋಬ್ಬರಿ 33 ಗಂಟೆಗಳ ಕಾಲ ನಡೆದು ಭಾನುವಾರ ರಾತ್ರಿ ಸಮಾಪನಗೊಂಡು ಇದು ಇಷ್ಟೊಂದು ಸುದೀರ್ಘ ಗಂಟೆಗಳ ಕಾಲ ನಡೆದು ದಾಖಲೆಯನ್ನ ನಿರ್ಮಿಸಿತು. ಶನಿವಾರ ಬೆಳಗ್ಗೆ 10:30ಕ್ಕೆ ಕಂಬಳಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ಭಾನುವಾರ ರಾತ್ರಿ 8 ಗಂಟೆಯ ತನಕ ನಿರಂತರವಾಗಿ ನಡೆಯಿತು. ಸುಮಾರು 8:30ರ ಹೊತ್ತಿಗೆ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭದ ತನಕ ಲಕ್ಷಾಂತರ ಮಂದಿ ಕಂಬಳ ವೀಕ್ಷಕರು ವೀಕ್ಷಣೆಯ ಮೂಲಕ ಕೋಟಿ ಚೆನ್ನಯ್ಯ ಕಂಬಳಕ್ಕೆ ಸಾಕ್ಷಿಯಾದರು. ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಂದ ಸುಮಾರು 169 ಜೋಡಿ ಕೋಣಗಳು ಕಂಬಳ ಕೂಟದಲ್ಲಿ ಭಾಗವಹಿಸಿದ್ದು ಕಂಬಳದ ಯಶಸ್ವಿಗೆ ಕಾರಣವಾಯಿತು. ಕಂಬಳ ನಡೆಯುವ ದೇವರ ಮಾರುಗದ್ದೆ ಸಹಿತ ದೇವಸ್ಥಾನದ ಪರಿಸರದಲ್ಲಿ ವಿವಿಧ ವ್ಯಾಪಾರಸ್ಥರು ಅಂಗಡಿ ಮಳಿಗೆಗಳನ್ನು ತೆರೆಯುವ ಮೂಲಕ ಕಂಬಳದ ಜೊತೆ ಪ್ರೇಕ್ಷಕ ವರ್ಗವನ್ನ ಮನಸೆಳೆಯಿತು. ಸಮಾರೋಪ ಸಮಾರಂಭದಲ್ಲಿ ಕೋಣಗಳ ವಿಜೇತರಿಗೆ ಚಿನ್ನದ ಪದಕ, ನಗದು ಜೊತೆಗೆ ಈ ಬಾರಿ ವಿಶೇಷವಾಗಿ ಕೋಟಿ ಚೆನ್ನಯ್ಯ ಟ್ರೋಫಿಯನ್ನ ಅತಿಥಿಗಳು ವಿತರಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗನ್ನೂರ್ ಅವರು ಮಾತನಾಡಿ, ಕಂಬಳ ಯಾವತ್ತಿಗೂ ನಿಲ್ಲಬಾರದು. ಕೋಟಿ ಚೆನ್ನಯ್ಯ ಅವಳಿ ವೀರ ಪುರುಷರು, ಇದೊಂದು ಜಾನಪದ ಕ್ರೀಡೆ. ಸರ್ಕಾರ ಇದಕ್ಕೆ ಬೆಂಬಲ ಕೊಡಬೇಕು ಎಂದು ಶುಭ ಕೋರಿದ್ರು. ಸಹಾನುಭೂತಿಗಳಾಚೆ ಬಾಂಧವ್ಯದ ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು. ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿ. ಅತ್ಯಂತ ಮನೋಜ್ಞವಾದ ತುಳುನಾಡಿನ ಸಂಸ್ಕೃತಿಯ ನೆಲೆಗಟ್ಟಿನ ಅಡಿಯಲ್ಲಿ ಪುತ್ತೂರಿನ ಕಂಬಳ ಇಡೀ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಹೆಸರುವಾಸಿಯಾದದ್ದನ್ನು ನಾವು ನೋಡಿದ್ದೇವೆ. ಯಾವ 29 ವರ್ಷಗಳ ಒಂದು ಇತಿಹಾಸದ ಹಿಂದೆ ನಾವು ಹೋದಾಗ ಒಬ್ಬ ಜನಪ್ರಿಯ ಯುವ ನಾಯಕ ಜಯಂತರಯ್ಯವರ ಒಂದು ನೇತೃತ್ವದಲ್ಲಿ ಆಗಿನ ಶಾಸಕರಾದಂತಹ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಒಂದು ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ಈ ಒಂದು ಐತಿಹಾಸಿಕ ಕಂಬಳದ ರೂಪರೇಖೆ ಮತ್ತು ಶತಮಾನಗಳಿಂದ ಈ ಪುತ್ತೂರಿನ ಮಣ್ಣಿನಲ್ಲಿ ಕಂಬಳದ ಒಂದು ಕಣವನ್ನ ಆರಂಭ ಮಾಡಿದಂತಹ ಒಂದು ಇತಿಹಾಸವನ್ನ ನಾವು ನೆನಪಿಸಿಕೊಳ್ಳಬೇಕಾಗಿದೆ. ವೇದಿಕೆಯಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷ ಎನ್ ಚಂದ್ರ ಶೆಟ್ಟಿ, ಸಮಿತಿಯ ನಿರಂಜನ್ ರೈ ಮಠಂತಬೆಟ್ಟು, ಅತಿಥಿಗಳಾಗಿ ಉದ್ಯಮಿಗಳಾದ ಸುಧಾಕರ್ ಮಿತ್ತೂರು, ಸುಶಾಂತ್ ಶೆಟ್ಟಿ, ಭವೀನ್ ಸವಚಾನಿ, ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಜೆ, ಸುರೇಂದ್ರ ರೈ, ನ್ಯಾಯವಾದಿಗಳಾದ ಭಾಸ್ಕರ್ ಕೋಡಿಂಪಾಳ, ಮಹೇಶ್ ಸವಣೂರು, ಇಂಟಕ್ನ ಜಯಪ್ರಕಾಶ್ ಬದಿನಾರು, ಶಿಕ್ಷಕ ಸುಬ್ಬಪ್ಪ ಕೈಕಂಬ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರೈ ಮಠಂತಬೆಟ್ಟು ಮತ್ತಿತರರು ಪಾಲ್ಗೊಂಡು ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಕಂಬಳ ಸಮಿತಿಯ ಕೋಶಾಧಿಕಾರಿ ಈಶ್ವರ ಭಟ್ ಪಂಜುಗುಡ್ಡೆ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ಪಿವಿ, ಉಪಾಧ್ಯಕ್ಷರಾದ ಶಿವರಾಮ್ ಆಳ್ವ, ಚೆನ್ನಪ್ಪ ಪೂಜಾರಿ, ಪ್ರೇಮಾನಂದ್ ನಾಯಕ್, ವಸಂತ್ ರೈ ದುಗ್ಗಳ, ಪ್ರವೀಣ್ ಚಂದ್ರ ಆಳ್ವ, ಸದಸ್ಯರಾದ ಯೋಗೀಶ್ ಸಾಮನೆ ಸಂಪಿಗೆದಡಿ, ಕೃಷ್ಣ ಪ್ರಸಾದ್ ಆಳ್ವ, ರೋಷನ್ ರೈ ಬನ್ನೂರು ಮತ್ತಿತರರು ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.